ಶ್ರೀನಿವಾಸ ಅಮ್ಮ ನನ್ನಿಂದಲೇ ಅಪ್ಪಣೆಯನ್ನು ಪಡೆದುಕೊಂಡು ರಗಬೇಟೆಗಾಗಿ ಹೋದಾತ ನೀನು ಸತ್ಯ ಒಂದು ಕಡೆಯಲ್ಲಿ ಕುಳಿತುಕೊಂಡಿದ್ದೀಯಲ್ಲ ಕಂದ ಜನತಾಪ ಏನು ಕಾಣ್ತಾ ಇಲ್ಲ ಏನಾಯಿತು ಅಮ್ಮ ಅಪ್ಪಣೆಯನ್ನ ಪಡೆದು ಕಾಡಿನತ್ತ ಮೃಗಬೇಟೆಗಾಗಿ ಹೋದಾಗ ಕಾಡಿನಲ್ಲಿ ಓರ್ವ ಸುಂದರವತಿಯಾದಂತಹ ತರುಣಿಯನ್ನ ಕಂಡನಮ್ಮ. ಅವಳ ಪರಿಚಯ ಅಮ್ಮ ಆಕಾಶರಾಯ ಹಾಗೂ ಧರಣಿ ದೇವಿಯವರ ಪ್ರೀತಿಯ ಸುಕುಮಾರಿಯಂತೆ ಹೆಸರು ಪದ್ಮಾವತಿಯಂತೆ ಅವಳನ್ನ ಕಂಡಂತಹ ನಾನು ಅವಳನ್ನ ಮದುವೆಯಾಗಬೇಕೆನ್ನುವ ಹಾಗೆ ಆಲೋಚಿಸಿ ನೋಡುವಂತ ಭಾಗ್ಯವನ್ನ ನೀಡ್ತೇನೆ ಎನ್ನುವ ಹಾಗೆ ಅದಕ್ಕಾಗಿ ನೀವು ನನ್ನ ಕ್ಷೇತ್ರದ ಮುಂಭಾಗದಲ್ಲಿ ಬಕುಳ ವೃಕ್ಷವಾಗಿ ನಿಲ್ಲಬೇಕು. ಎಲ್ಲ ವೃಕ್ಷಗಳ ಹಾಗೆ ಬಕುಳ ವೃಕ್ಷವಲ್ಲ, ಎಲ್ಲ ವೃಕ್ಷಗಳಲ್ಲಿ ಹೂ ಅರಳುವುದು ಪರಿಮಳವನ್ನ ಬೀರ್ತದೆ, ಆದರೆ ಬಕುಳ ಪುಷ್ಪ ಹಾಗಲ್ಲ, ಬಾಡುವಾಗ ಪರಿಮಳವನ್ನ ಬೀರ್ತದೆ. ನೀವು ಬಕುಳ ಪುಷ್ಪದ ಮಾಲಿಕೆಯಾಗಿ ನನ್ನ ಕೊರಳನ್ನ ಅಲಂಕರಿಸಿದ್ದೆ ಆದ್ರೆ ಪ್ರತಿನಿತ್ಯ ನನ್ನ ಕಲ್ಯಾಣೋತ್ಸವನ್ನ ನೋಡುವಂತ ಭಾಗ್ಯ ನಿಮ್ಮದಾಗ್ತದೆ. ಅಮ್ಮ, ಅಂದು ನಾನು ವೈಕುಂಠದಿಂದ ಲಕ್ಷ್ಮಿ ತೊರೆದಾಗ ಅವಳನ್ನ ಹಿಂಬಾಲಿಸಿಕೊಂಡು ಬಂದಂತಹ ನಾನು ಒಂದು ಹುತ್ತದಲ್ಲಿ ವಾಸವಾಗಿರುವಂತಹ ಸಂದರ್ಭ, ಚೋಳರಾಜನ ವಶದಲ್ಲಿರುವಂತಹ ಹಸುವೊಂದು ಪ್ರತಿನಿತ್ಯ ಹಾಲನ್ನ ಸುರಿಸ್ತಾ ಇತ್ತು. ಅದನ್ನ ತಿಳಿದಂತ ಚೋಳರಾಜ ಹಸುವನ್ನ ದಂಡಿಸುವುದಕ್ಕೆ ಮುಂದಾದ. ನನ್ನ ಭಕ್ತರಿಗೆ ಕಿಂಚಿತ್ ನೋವಾಗಬಾರದು ಎಂಬ ಉದ್ದೇಶಕ್ಕಾಗಿ ಹಸುವಿಗೆ ಹೊಡೆದ ಹೊಡೆತವನ್ನ ನನ್ನ ಹಣೆಗೆ ಹೊಡೆಸಿಕೊಂಡೆ. ಆ ಸಂದರ್ಭದಲ್ಲಿ ಪಿಶಾಚಿ ಧರ್ಮವನ್ನು ಅನುಸರಿಸಿದಂತ ಆತನಿಗೆ ಪಿಶಾಚಿಯಾಗಿ ಹೋಗು ಎನ್ನುವ ಹಾಗೆ ಶಾಪವನ್ನ ನೀಡಿದ್ದೇನೆ, ಪರಿಮಾರ್ಜನೆಯನ್ನ ಕೇಳಿದ್ದಾನೆ. ಅದಕ್ಕಾಗಿ ನನ್ನ ತಲೆಗೆ ಮುತ್ತಿನ ಕಿರೀಟವು ಯಾವಾಗ ಬರ್ತದೋ ಆ ಸಂದರ್ಭದಲ್ಲಿ ವಿಮೋಚನೆ ಎನ್ನುವ ಹಾಗೆ ಹೇಳಿದ್ದೇನೆ. ಈಗ ನನ್ನ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಮುತ್ತಿನ ಕಿರೀಟವನ್ನ ನನ್ನ ನೆತ್ತಿಯ ಮೇಲೆ ಇಡಬೇಕು. ಅಷ್ಟು ಮಾತ್ರವಲ್ಲ ಅಮ್ಮ, ವೃಷಭಾಸುರನನ್ನ ಕೊಂದು ಬರುವಂತಹ ಸಂದರ್ಭದಲ್ಲಿ ವರಾಹನು ನನಗೂ ಮುಖಾಮುಖಿ ಆಯಿತು. ಆ ಸಂದರ್ಭದಲ್ಲಿ ನಿಮ್ಮ ದರ್ಶನವಾಯಿತು. ಇಲ್ಲಿವರೆಗೆ ನಿಮ್ಮಲ್ಲಿಯೇ ಇದ್ದವನು ನಾನು. ಇರುವುದಕ್ಕೆ ಸ್ಥಳ ಇಲ್ಲದಂತಹ ಸಂದರ್ಭದಲ್ಲಿ ವರಾಹ ನಮಗೆ 100 ಅಡಿ ಜಾಗವನ್ನ ನೀಡಿದ್ದಾನೆ. ಆ ಕಾರಣದಿಂದ ನನ್ನ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಪ್ರಥಮವಾಗಿ ವರಾಹನನ್ನೇ ಪೂಜಿಸಬೇಕು. ವರಾಹನಿಗೆ ಹಣ್ಣುಕಾಯಿ ಹಾಲು ಹಣ್ಣಿನ ಸೇವೆಯನ್ನ ನೀಡಿದ ತಕ್ಷಣ ಈ ಶ್ರೀನಿವಾಸನ ದರ್ಶನ ನಂತರದಲ್ಲಿ ಆಗಬೇಕು. ಅಷ್ಟು ಮಾತ್ರವಲ್ಲ, ಶ್ರೀನಿವಾಸನ ಕಲ್ಯಾಣವಾಗುವುದಾದರೂ ಹೇಗೆ? ಗಗನವೇ ಚಪ್ಪರ, ಭೂಮಂಡಲವೇ ಹಾಸಿಗೆ, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮನು ಮುನಿಗಳು, ಬ್ರಹ್ಮನ ಪೌರೋಹಿತ್ಯ, ಈಶನ ನೇತೃತ್ವದಲ್ಲಿ ಈ ಶ್ರೀನಿವಾಸನ ಕಲ್ಯಾಣವೆಂಬುದು ಕಲಿಯುಗದಲ್ಲಿ ನಿತ್ಯ ನೂತನ. ಹೀಗೆ ಸಾಧ್ಯ ಅಮ್ಮ,
ಯೋಚಿಸುವಂತ ಅಗತ್ಯವೇ ಇಲ್ಲ. ನಮ್ಮವನೇ ಆದಂತ ಅಳಕಾವತಿ ಅಧಿಕಾರಿ ಕುಬೇರನಿಂದ ಸಾಲವನ್ನ ಪಡೆಯೋಣ. ಕಂದ, ಸಾಲವನ್ನ ಪಡೆಯಬಹುದು, ತೀರಿಸುವಂತ ಮಾರ್ಗ ಆದ್ರೂ ಯಾವುದು? ಯೋಚನೆ ಮಾಡಬೇಡ. ಕಾಣುತ್ತಿರುವುದು ಸಪ್ತಗಿರಿಗಳು. ಪ್ರಥಮವಾಗಿ ಗರುಡನ ಹೆಗಲೇರಿ ದರೆಗಿಳಿದಂತಹ ಸ್ಥಳ, ಅದುವೇ ಗರುಡಾಚಲ. ಶೇಷನು ನನ್ನನ್ನು ಓಲೈಸಿಕೊಂಡು ಬಂದಂತಹ ಸ್ಥಳ, ಅದುವೇ ಶೇಷಾಚಲ. ಸಿರಿಯು ಮೊದಲಾಗಿ ದರೆಗಿಳಿದಂತಹ ಸ್ಥಳ ಶ್ರೀಶೈಲ. ಪದ್ಮಾವತಿಯನ್ನ ಕಂಡು ಆನಂದ ಪಟ್ಟಂತಾಗಿ ಅಳುದಾಗಿರಿ ಅಥವಾ ಆನಂದಗಿರಿ. ವೃಷಭಾಸುರನನ್ನ ಕೊಂದು ಭಕ್ತರಿಗೆ ಇಂಪು ತೋರಿದಂತಹ ಸ್ಥಳ, ಅದುವೇ ವೃಷಭಾಚಲ. ಅಂಜನಾದೇವಿ ನನ್ನನ್ನ ಕುರಿತು ತಪವನ್ನಾಚರಿಸಿದಂತಹ ಸ್ಥಳ, ಅದುವೇ ಅಂಜನಾದ್ರಿ. 6 ಗಿರಿಗಳ ಮಧ್ಯದಲ್ಲಿ ಎತ್ತರವಾಗಿ ಶೋಭಿಸುವಂತಹ ಬೆಟ್ಟ ತಿರುಮಲ ಬೆಟ್ಟ. ಆ ತಿರುಮಲ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪ ಎಂಬ ಹೆಸರಿಂದ ನಾನು ಮುಂದೆ ನಿಲ್ತೇನೆ. ಅನೇಕ ಮಂದಿ ಭಕ್ತಾದಿಗಳು ನನ್ನ ಕ್ಷೇತ್ರಕ್ಕೆ ಬರ್ತಾರೆ. ಬರುವಂತಹ ಅವರು ಮುಡಿಪಿನ ರೂಪದಲ್ಲಿ ಕಾಣಿಕೆಯನ್ನು ಹೊತ್ತು ತರ್ತಾರೆ. ನನ್ನ ಇದಿರಿನಲ್ಲಿರುವಂತಹ ಹುಂಡಿಗೆ ಹಾಕ್ತಾರೆ. ಸಮುದ್ರ ರಾಜನ ಮುಖೇನವಾಗಿ ಅಳಕಾವತಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡ್ತೇನಮ್ಮ. ಮಗು ಶ್ರೀನಿವಾಸ, ಈ ಪದ್ಮಾವತಿಯನ್ನು ಯಾಕೆ ಕಲ್ಯಾಣವನ್ನ ಆಗ್ತಾ ಇದ್ದೀಯ? ಕಾರಣ ಉಂಟು. ನಾನು ರಾಮಾವತಾರದಲ್ಲಿರುವಾಗ ವೇದಾವತಿಯಾಗಿದ್ದವಳು ಆಕೆ. ಅಗ್ನಿ ಪ್ರವೇಶ ಮಾಡಿ ಸೀತೆ ಹೊರಬರುವಾಗ 2 ಸೀತೆಯನ್ನ ನಾನು ಕಂಡೆ. ಅದರಲ್ಲಿ ಒಬ್ಬಳು ವೇದಾವತಿ. ಅವಳಂದಾಡಿದಂತಹ ಮಾತು ರಾಮಾನನನ್ನ ಮದುವೆಯಾಗು ಎನ್ನುವ ಹಾಗೆ. ಅಂದು ನಾನು ಹೇಳಿದ್ದೇನೆ, ಏಕಪತ್ನಿ ವ್ರತಸ್ಥ, ಮುಂದೆ ಬರುವಂತ ಕಲಿಯುಗದಲ್ಲಿ ನಿನ್ನನ್ನ ಮದುವೆಯಾಗುತ್ತೇನೆ ಎನ್ನುವ ಹಾಗೆ. ಆ ವೇದಾವತಿಯೇ ಈಗಿನ ಪದ್ಮಾವತಿ ಅಮ್ಮ. ಮಗು ಶ್ರೀನಿವಾಸ, ನನ್ನಿಂದಲೇ ಯಾಕೆ ಈ ಕಲ್ಯಾಣವನ್ನ ಮಾಡಿಸ್ತಾ? ಕಾರಣ ಉಂಟು. ನಾನು ಕೃಷ್ಣಾವತಾರದಲ್ಲಿರುವಾಗ ಯಶೋದೆಯಾಗಿ ನನ್ನ ಲಾಲಿಸಿದ್ರಿ, ಪಾಲಿಸಿದ್ರಿ. ನೀವು ಬೇಡಿಕೊಂಡಂತಹ ಬಯಕೆ ಮಗನೇ ಕೃಷ್ಣ, 16,008 ಮಂದಿ ಮಡದಿಯರಿದ್ರು ಕೂಡ ನಿನ್ನ ಒಂದೇ